ನಾಗಾಲ್ಯಾಂಡ್ ರಾಜ್ಯಪಾಲ ಪಿಪಿ ಆಚಾರ್ಯ ಅವರು ತಮ್ಮ ಪತ್ನಿ ಸಮೇತರಾಗಿ ನಗರದ ಉರುವ ಮೈದಾನದ ಸಮೀಪದಲ್ಲಿರುವ ಶ್ರೀರಾಮ ಭಜನಾ ಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಈ ವೇಳೆ ಶ್ರೀರಾಮ ಭಜನಾ ಮಂದಿರ ವತಿಯಿಂದ ರಾಜ್ಯಪಾಲ ಪಿಪಿ ಆಚಾರ್ಯ ಮತ್ತು ಅವರ ಧರ್ಮಪತ್ನಿ ಕವಿತಾ ಅವರನ್ನ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಹುಟ್ಟಿದವರು ಪುಣ್ಯವಂತರು. ಪ್ರತಿಯೊಬ್ಬ ನಾಗರಿಕನು ಮೊದಲು ಮನುಷ್ಯ, ಭಾರತೀಯ ಹಾಗೂ ತನ್ನ ವೃತ್ತಿ ಎಂಬ 3 ವಿಶೇಷತೆಗಳನ್ನು ತನ್ನಲ್ಲಿಟ್ಟು ಮುಂದುವರಿಯಬೇಕು ಎಂದರು. So all of us, ಭಾರತದಲ್ಲಿ ಜನ್ಮ ಸಿಕ್ಕುವಂಥದ್ದು ಪುಣ್ಯದ ಕೆಲಸ ಭಾಗ್ಯ ನಡೆಸಬೇಕು. ಭಾರತ ಒಂದು ಪ್ರಜಾತಂತ್ರ ದೇಶ ಮತ್ತು ಸರ್ವಧರ್ಮ ಸಮಭಾವನೆ, ಸೆಕ್ಯುಲರ್ ಕಂಟ್ರಿ. Above all, we respect diversity. Unity in diversity is the peculiarity of India. भिन्नता में एकता ही भारत की एकता विशेषता है. अलग भाषा, अलग वेश, फिर भी अपना एक देश. ಈ ಭಾವನೆಯಿಂದ ನಾನು ಭಾರತೀಯ ಎಂಬುದು ವಿಷಯ. ನಾನು ಮನುಷ್ಯನಾಗಿ ಜನ್ಮ ತಗೊಂಡಿದ್ದೇನೆ, ಅದು ಮೊದಲಿದ್ದು. ಐ ಆಮ್ ಹ್ಯೂಮನ್ ಬೀಯಿಂಗ್. ಸೆಕೆಂಡ್, ಐ ಆಮ್ ಎನ್ ಇಂಡಿಯನ್. ಥರ್ಡ್, ಐ ಆಮ್ ಎ ಗವರ್ನರ್, ಐ ಆಮ್ ಎ ಪ್ರೊಫೆಸರ್, ಐ ಆಮ್ ಎ ಟೈಲರ್, I am a carpenter, I am a hard-working man. So these 3 identities, ಈ 3 ವಿಶೇಷತೆ ತಗೊಂಡು ಒಬ್ಬ ಮನುಷ್ಯ ಬಂದುಬಿಡ್ತಾರೆ. ಮೊದಲು ನಾನು ಮನುಷ್ಯ, ಎರಡನೇದು ನಾನು ಭಾರತೀಯ, ಐ ಆಮ್ ಇಂಡಿಯನ್, ದಟ್ ಇಸ್ ಮೈ ಐಡೆಂಟಿಟಿ. ಥರ್ಡ್, ಶ್ರೀರಾಮ ಭಜನಾ ಮಂದಿರದಲ್ಲಿ ದೇವರ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀರಾಮ ಭಜನಾ ಮಂದಿರದ ಪದಾಧಿಕಾರಿಗಳಿಗೆ ಶಾಲು ಹೊದಿಸಿ ಗೌರವಿಸಲಾಯಿತು. ಈ ವೇಳೆ ರಾಜೇಶ್, ಶ್ರೀರಾಮ ಭಜನಾ ಮಂದಿರದ ಪದಾಧಿಕಾರಿಗಳು, ಸದಸ್ಯರ ಸಹಿತ ಹಲವಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು.